ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಸೋಂಕು ನಿಯಂತ್ರಣಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವುದರ ಜೊತೆಗೆ ಕೋವಿಡ್ ಪರೀಕ್ಷೆಗಳನ್ನು ಹೆಚ್ಚು ಮಾಡಿ ಸೋಂಕಿತರನ್ನು ಗುರುತಿಸಿ ಚಿಕಿತ್ಸೆ ನೀಡಿ ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿಯವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾವು ಚಿಕಿತ್ಸೆ ಪಡೆಯುತ್ತಿದ್ದ ಉಡುಪಿಯ ಆದರ್ಶ ಆಸ್ಪತ್ರೆಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊರೋನಾ ನಿಯಂತ್ರಣ ಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕಳೆದ ವಾರ ಪ್ರತಿದಿನ 60ರಿಂದ 70 ಪ್ರಕರಣಗಳು ಬರುತ್ತಿದ್ದರೆ 4-5 ದಿನಗಳಿಂದ ಪ್ರತಿದಿನ 140ಕ್ಕೂ ಹೆಚ್ಚು ಪ್ರಕರಣಗಳು ಕಂಡು ಬಂದಿರುವುದರೊಂದಿಗೆ ಜಿಲ್ಲೆಯಲ್ಲಿ ಎರಡನೇ ಅಲೆಯ ಆತಂಕ ಉಂಟು ಮಾಡಿದೆ. ಇದರ ನಿಯಂತ್ರಣಕ್ಕೆ ಅಗತ್ಯ ಇರುವ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದರೊಂದಿಗೆ ಸೋಂಕಿನ ಪ್ರಮಾಣವನ್ನು ಕಡಿಮೆಗೊಳಿಸಲು ಮುಂದಾಗಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೀವು ತಗೊಂಡು ನನಗೆ ರಿಪೋರ್ಟ್ ಮಾಡಿ ಸಂಬಳ ಕೊಡೋ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿದ್ವಿ. ಆರೋಗ್ಯ ಮಿತ್ರರ ಕೆಲಸಕ್ಕೆ ಯಾರು ಅರ್ಹತೆ ಇದೆ ಅವ್ರು ಮಾಡ್ಕೊಂಡು ತಗೊಂಡು ನಾವು ಸಂಜೆವರೆಗೆ ನಾವು ತಗೊಂಡು ಜಿಲ್ಲಾಧಿಕಾರಿಗೆ ನೀವು ರಿಪೋರ್ಟ್ ಮಾಡಿ ಹೇಳ್ತೇವೆ. ಮತ್ತೆ ನಿಮ್ಗೆ ಆದೇಶ. ಈಗ ರತ್ನಾಕರ್ ಅವರೇ, ಈಗ ಇದ್ರೊಳಗಡೆ ಹೇಳ್ತಾ ಇರೋ ಪ್ರಕಾರ ನಮ್ಮಲ್ಲಿ ಎಲ್ಲಿ ಮೇಜರ್ ಹಾಸ್ಪಿಟಲ್ಸ್ ಗಳಲ್ಲಿ ಆರೋಗ್ಯ ಮಿತ್ರ ಇಲ್ಲ, ನೀವು ಅವ್ರಿಗೆ ಬೇರೆ ಏನ್ ಸ್ಯಾಲರಿ ಕೊಡ್ತಾ ಇದ್ದೀರಾ? ಒಂದು ಸರ್ಕಾರದಿಂದ ಅನುಮತಿ ಬಂದ್ರೆ ಆಯ್ತು, ಇಲ್ಲ ಅಂದ್ರೆ ನಾವು ಅವೈಲಬಲ್ ಇರುವಂತ CSR ಫಂಡ್ ಅಲ್ಲಿ ಇಲ್ಲ DMF ಅಲ್ಲಿ ಕೊಡ್ತೇನೆ.